ನಮ್ಮ ಕುಡ್ಲ ತುಳುವಾರ್ತೆಲು ಯಾನ ಶೀಲಾ ಕುಂದರ್ ಇತವಾರ್ತೆ ದಿವರ ರೈತರನ ಬೊಕ್ಕ ಹೈನುಗಾರರನ ಸಮಸ್ಯೆಲೆಗೆ ಶಾಶ್ವತ ಪರಿಹಾರ ಮಲ್ತು ಕೊರ್ಪುನಂಚ ಒತ್ತಾಯ ಮಲ್ತದ ಭಾರತೀಯ ಕಿಸಾನ್ ಸಂಘದ ದುಂಬಾಳ್ತೆಡ ಬೆದ್ರಡು ಮಾಮಲ್ಲ ರೈತ ಪ್ರತಿಭಟನೆ ಜಾಥಾ ನಡಪಾದೆರ. ರೈತರನ ಬೊಕ್ಕ ಹೈನುಗಾರರನ ಸಮಸ್ಯೆಲೆಗೆ ಶಾಶ್ವತ ಪರಿಹಾರ ಮಲ್ತು ಕೊರ್ಪುನಂಚ ಒತ್ತಾಯ ಮಲ್ತದ ಭಾರತೀಯ ಕಿಸಾನ್ ಸಂಘದ ದುಂಬಾಳ್ತೆಡ್ ಬೆದ್ರಡ್ ಮಾಮಲ್ಲ ರೈತ ಪ್ರತಿಭಟನೆ ಜಾಥಾ ಆಟಣೆ ಮಲ್ತದಿತ್ತೆರ. ಬೆದ್ರದ ಶ್ಯಾಮಿಲೆ ಎನ್ಕ್ಲೇವ್ ಕಟ್ಟೋಣದ ಕೈತಲಡ್ದ ತಹಸೀಲ್ದಾರ್ ಆಫೀಸ್ ಮುಟ್ಟ ಮುಖ್ಯ ಮಾರ್ಗಲೆಡ್ ಬೆತ್ತ ಬೊಕ್ಕ ಪೇರ್ದ ಒಟ್ಟುಗು ಜಾಥಾ ನಡಪಾಯಿನ ಪಾಕಜನ ರೈತರು ಸರ್ಕಾರದ ಮಿತ್ತ ಏವ್ರ ತೋಜಾದ ಘೋಷಣೆ ಪಾಡಿಯರ. ದಿನಮಜೂರು ಕೆಲಸದ ಕುಲ್ತಿಕ್ಕಂದ ಹೈನುಗಾರಿಕೆ ಬಾರಿ ಕಷ್ಟದ ಬೆಲೆ ಆದಿತ್ತದ ನಷ್ಟದ ಸಾಧ್ಯಡು ಉಪ್ಪು ನೀಡಿದ ಅವರ ಪೇರ್ದ ಬೆಲೆನ ಲೀಟರ್ಗೆ 100 ರೂಪಾಯಿಗೆ ಹೆಚ್ಚ ಮಲ್ಪಡು ಸರ್ಕಾರ 15 ರೂಪಾಯಿ ಪ್ರೋತ್ಸಾಹ ಬೆಲೆ ಕೊರಡೊಂದು ಪ್ರತಿಭಟನೆಡು ಒತ್ತಾಯ ಮಲ್ತೆರ. ಬಾಕಿ ಉಪ್ಪುನ ಪ್ರೋತ್ಸಾಹ ಪಣವನ್ನು ಇತ್ತನೆ ಬಿಡುಗಡೆ ಮಲ್ಪಡೊಂದು ಒತ್ತಾಯ ಮಲ್ತದ. ಮುಖ್ಯಮಂತ್ರಿಗಳಿಗೆ ಭಿನ್ನೈತನ್ನು ಓಲಿನ ತಹಸೀಲ್ದಾರ್ರೆಡ ಕೊರಿಯರ. ಅಕ್ರಮ ಸಕ್ರಮ ಅರ್ಜಿ ದೆತ್ತು ದಕ್ಕಿನೇಕ್ ಪ್ರತಿಭಟನೆಡೆ ಇವ್ರ ತೋಜೆಯರ. ಈ ಬಗೆಟ್ ವಕೀಲರ ಪಾತ್ರದ ಬೆದ್ರಡು ಕುಮ್ಕಿ ಹಕ್ಕಲಿನ ಬಗೆಟ್ ಬೊಕ್ಕ ನಾಡ ಕಚೇರಿ ನಡ್ತೊಂದುಪ್ಪುನ ಭ್ರಷ್ಟಾಚಾರ ಎದುರಾದ ಆಗಸ್ಟ್ ತಿಂಗಳು ಪದ್ರಾಡು ಗ್ರಾಮ ಪಂಚಾಯತ್ಲನ ಎದುರು ಸಾರಗಟ್ಲೆ ರೈತರನ್ನು ಸೇರಿಸದ ಮಾಮಲ್ಲ ಪೊರ್ಮಾಟ ನಡಪಾವುನಂದು ಜಾಗ್ರತೆ ಪಂಡಿರ. ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯಂತರ ಪ್ರವೀಣ್ ಭಂಡಾರಿ, ತಾಲೂಕು ಕಾರ್ಯಂತರ ವಸಂತ ಭಟ್ ಪಯ್ಯಾಡಿ, ಜಾಲಿನ್ ಡಿಸೋಜಾ, ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು, ರೈತ ನಾಯಕರು, ಹೈನುಗಾರರು, ಬೇತೆ ಬೇತೆ ಗ್ರಾಮಲ್ಲಿನ ರೈತರು ಪ್ರತಿಭಟನೆ ನಡೆಸಿದರು. ನಮ್ಮ ರೈತರ ಕಷ್ಟಗಳನ್ನು ಕೇಳುವುದೇ ಇಲ್ಲಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರ ಪರಿಣಾಮವಾಗಿ ಇವತ್ತೆಲ್ಲ ಮೂಡಬಿದ್ದಿನ ರೈತರೆಲ್ಲ ಸೇರಿಕೊಂಡು ನಾವು ಈ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಕುಕ್ಕಿ ಹಕ್ಕು ಯಾವಾಗದಿಂದ ಅಂದರೆ ನಮ್ಮ ಕಿಸಾನ್ ಸಂಘ ಸ್ಟಾರ್ಟ್ ಆದ್ದರಿಂದ ನಮ್ಮ ಕುಕ್ಕಿ ಹಕ್ಕು ನಮಗೆ ಕೊಡಲೇಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರು ಕೂಡ ಇವತ್ತು ಕೂಡ ನಮ್ಮ ಸರ್ಕಾರ ಸ್ಪಂದಿಸಲಿಲ್ಲ, ಬಿಡಲಿಲ್ಲ. ಆದ್ದರಿಂದ ನಾವು ತೀವ್ರವಾಗಿ ಈ ಒಂದು ಕುಕ್ಕಿ ಹಕ್ಕಿನ ಪರವಾಗಿ ನಾವು ಖಂಡಿತವಾಗಿಯೂ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರಾದ ಶಾಂತ ಪ್ರಸಾದ್ ಅವರು ಕೊನೆಯ ತನಕ ಸಿಗುವ ತನಕ ನಮ್ಮನ್ನು ಬಿಡಲಿಲ್ಲ. ಆದ್ರಿಂದ ನಮಗೆ ಕುಕ್ಕಿ ಹಕ್ಕು ಸಿಗಲೇಬೇಕು. ಅದೇ ರೀತಿಯಾಗಿ ನಮ್ಮ ಇವತ್ತು ರೈತ ಬಾಂಧವರು ಹಾಲಿಗೆ ಹಣ ಸಿಗದೆ ಬಹುಶಃ 4 ತಿಂಗಳು ಆಯ್ತು, ಪ್ರೋತ್ಸಾಹ ಹಣ ಸಿಗದೆ 4 ತಿಂಗಳು ಆಯ್ತು, ಆದರೂ ಕೂಡ ಸುಧಾರಿಸಿಕೊಂಡು ಬಂದಿದ್ದಾರೆ. ಆ ಒಂದು ನಮಗೆ 5 ರೂಪಾಯಿ ಕಾಲಿಗೆ ಪ್ರೋತ್ಸಾಹ ಆದ್ರೆ ಸಾಕಾಗಲಿಲ್ಲ. ನಮಗೆ ಸರ್ಕಾರದವರು 15 ರೂಪಾಯಿ ಆದರೂ ಪ್ರೋತ್ಸಾಹ ಸಿಗಲೇಬೇಕಂತ ನಮ್ಮ ಹೋರಾಟ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿರ್ಬೋದು, ಇತ್ತೀಚೆಗೆ ತಾವು ಗಮನಿಸಿದಂತೆ ರೈತರ ಮೇಲೆ ನಿರಂತರವಾಗಿ ಶೋಷಣೆ ಆಗ್ತಕ್ಕಂಥ ಹೊಸ ಕಾನೂನುಗಳನ್ನು ತರ್ತಾ ಇದ್ದಾರೆ. ಮುಖ್ಯವಾಗಿ ಅಕ್ರಮ ಸಕ್ರಮ ಇರ್ಬೋದು, ಕುಮ್ಕಿ ಕಾಯ್ದೆ ಇರ್ಬೋದು, ಇದರೆಲ್ಲದರ ಫಲಿತಾಂಶ ಏನಂತ ಹೇಳಿದರೆ ರೈತರ ಮೇಲೆ ದೌರ್ಜನ್ಯ ಅನ್ಯಾಯ ಆಗ್ತಾ ಇರುವಂಥದ್ದು. ನಾವು ಶತಮಾನ ಕಾಲಗಳಿಂದಲೂ ಅನುಭವಿಸಿಕೊಂಡು ಬರ್ತಿದ್ದಂಥ ಕುಮ್ಕಿ ಆಸ್ತಿಯ ಹಕ್ಕನ್ನು ವಿರೋಹಿತಗೊಳಿಸ್ತಕ್ಕಂತಹ ಒಂದು ಷಡ್ಯಂತರ ಈ ಸರ್ಕಾರದಿಂದ ನಡೆದಿದೆ. ಇದರ ವಿರುದ್ಧ ನಾವು ರೈತರು ಜಾಗೃತರಾಗಬೇಕಾಗಿದೆ, ಹೋರಾಟ ನಡೆಸಬೇಕನ್ನೋದು ರೈತರೆಲ್ಲರ ಬೇಡಿಕೆಯಾಗಿದೆ. ತಾವಿವತ್ತು ಗಮನಿಸಿರ್ಬೋದು, ಮೂಡಬಿದಿರೆಯಲ್ಲಿ ಯಾವುದೇ ಒಂದು ಗುಡ್ಡದಲ್ಲಿ ಹೋಗಿ ನಿಂತು ನೋಡಿದರೆ ಇವತ್ತು ಅಡಿಕೆ ತೋಟ ಕಾಣೋದಕ್ಕಿಂತ ತೆಂಗಿನ ಗಿಡಗಳು ಕಾಣೋದಕ್ಕಿಂತ ಜಾಸ್ತಿಯಾಗಿ ಟವರ್ಗಳು, ವಿದ್ಯುತ್ ಟವರ್ಗಳು ಕಾಣ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ಕೊಡ್ತಕ್ಕಂಥದ್ದು ಜುಜುಬಿ ಪರಿಹಾರವನ್ನು ಕೊಡ್ತಾರೆ. ನಾವು ಆ ದುಡ್ಡನ್ನು ಹಿಡ್ಕೊಂಡು ಎಲ್ಲಿ ಭೂಮಿಯನ್ನು ಖರೀದಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಪುನಃ ಕೃಷಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದ ಒಂದು ಅತ್ಯಂತ ಮಹತ್ವದ ಯೋಜನೆ ಆಗಿರತಕ್ಕಂಥದ್ದು ಭೂ ಸುರಕ್ಷಾ ಯೋಜನೆ. ಆ ಭೂ ಸುರಕ್ಷಾ ಯೋಜನೆಯೊಳಗೆ ಎಲ್ಲ ರೈತರ ಭೂಮಿಯ ದಾಖಲಾತಿಗಳನ್ನು ಸುರಕ್ಷವಾಗಿ ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ದಾಖಲಾತಿಗಳನ್ನು ಸ್ಕ್ಯಾನಿಂಗ್ ಮಾಡಿ ಡಿಜಿಟೈಸ್ ಮಾಡ್ತಾ ಇದ್ದೇವೆ. ಮುಂಚೆ ಏನಾಗ್ತಿತ್ತು, ಆ ರೆಕಾರ್ಡ್ಗಳೆಲ್ಲವೂ ಕೂಡ ತಿದ್ದುಪಡಿ ಮಾಡುವಂಥದ್ದು, ಕಳೆದು ಹೋಗುವಂಥದ್ದು, ಅಥವಾ ಒಂದು ತಾಲೂಕಿಂದ ಇನ್ನೊಂದು ತಾಲೂಕಿಗೆ ವರ್ಗಾವಣೆ ಆಗೋ ಸಂದರ್ಭದಲ್ಲಿ ಅವೆಲ್ಲ ಮಿಸ್ಪ್ಲೇಸ್ ಆಗ್ತಾ ಇತ್ತು. ಅದೆಲ್ಲದನ್ನು ತಪ್ಪಿಸೋದಕ್ಕೋಸ್ಕರ ಈ ಒಂದು ಮಹತ್ ಯೋಜನೆಯನ್ನ ಜನವೆತ್ತ ಸರ್ಕಾರ ಕೈಗೊಂಡಿದೆ. ಆ ನಿಟ್ಟಿನೊಳಗಡೆ ನಾವು ಸರಿಸುಮಾರು ಈಗ ಆಲ್ರೆಡಿ 60% ಅಷ್ಟು ದಾಖಲಾತಿಗಳನ್ನ ಸ್ಕ್ಯಾನ್ ಮಾಡಿ ಡಿಜಿಟೈಸ್ ಮಾಡಿದ್ದೇವೆ. ಆ 60% ದಾಖಲಾತಿಗಳು ನಿಮಗೆ ಸಿಗ್ಬೇಕಾದಂತ ಸಂದರ್ಭದೊಳಗೆ ಒಂದಿಷ್ಟು ತಾತ್ಕಾಲಿಕ ತಂತ್ರಾಂಶದ ಸಮಸ್ಯೆ ಆಗಿತ್ತು. ಕಳೆದ 1 ತಿಂಗಳ ಕಾಲ 100 ಪೇಜ್ಗಿಂತ ಕೆಳಗಡೆ ಡೌನ್ಲೋಡ್ ಮಾಡಿದ್ರು ಕೂಡ ಅದು ಬ್ಲಾಂಕ್ ಆಗಿ ಕಾಣಿಸ್ತಾ ಇತ್ತು. ಅದಕ್ಕೆ ನಮಗೆ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಈಗ ಅದನ್ನ ಸರಿ ಮಾಡಿದ್ದಿದೆ. ಯಾರದು ದಾಖಲಾತಿಗಳು ಬೇಕು ಅಂತಿದೆ, ಖಂಡಿತವಾಗೂ ನೀವು ನಮ್ಮ ಕಚೇರಿಗೆ ಬರಬಹುದು, ಅಥವಾ ನೀವು ಮನೆಯಲ್ಲೇ ಕುತ್ಕೊಂಡು ತಗೊಳ್ಳುವಂತಹ ಸೌಲಭ್ಯವನ್ನು ಕೂಡ ಜನವೆತ್ತ ಸರ್ಕಾರ ಮಾಡಿದೆ.
ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ತಿಳಿದವರು ಯಾರು ನಿಮ್ಮ ಮಕ್ಕಳು ಇರ್ತಾರೆ, ಯಾರಿಗೆ ಮೊಬೈಲ್ ಬಗ್ಗೆ ತಿಳುವಳಿಕೆ ಇದೆ, ಇಂಟರ್ನೆಟ್ ಯೂಸ್ ಮಾಡೋದು ಬರುತ್ತೆ ಅಂಥವ್ರಿಗೆ ಕೂಡ ನೀವು ಮಾಡಬಹುದು. ಸರ್ಫಿಂಗ್ ಕೂಟ ಜಿಲ್ಲೆದ ತಿರ್ಗಾಟ ಉದ್ಯಮಗೂ ಉಮೇದು ಕೊರ್ಪುನೊಂದು ಜಿಲ್ಲಾಧಿಕಾರಿ ದರ್ಶನ್ HV ಪಂತೆರ ಕುಡ್ಲದ ತಣ್ಣೀರ್ಬಾವಿ ಬ್ಲೂ ಬೇ ಇಕೋ ಬೀಚ್ಡ್ 7ನೇ ಆವೃತ್ತಿದ NMPA ಇಂಡಿಯನ್ ಓಪನ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಉದಿಪನ ಮಲ್ತದ 6 ಪಾತಿರಿಯರ ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾದ ನಿಲೆಟ್ ಮಂತ್ರಾ ಸರ್ಫ್ ಕ್ಲಬ್ ಸರ್ಫಿಂಗ್ ಸ್ವಾಮಿ ಫೌಂಡೇಶನ್ದ ಒಟ್ಟು ಸೆರಿಗೇಡ ಕುಡ್ಲ ತಣ್ಣೀರ್ಬಾವಿದ ಬ್ಲೂ ಬೇ ಇಕೋ ಬೀಚ್ಡ್ ಮೂಜಿದಿನದ 7ನೇ ಆವೃತ್ತಿದ NMPA ಇಂಡಿಯನ್ ಓಪನ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಅಂತ ಶುಕ್ರವಾರ ಶುರುವಾತಂಡ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ಸರ್ಫಿಂಗ್ ಚಾಂಪಿಯನ್ಶಿಪ್ ಅಂತ ಉದಿಪನ ಮಲ್ತದ ಪಾತಿಡ್ದು ಈ ಸರ್ಫಿಂಗ್ ಕೂಟ ಜಿಲ್ಲೆದ ತಿರ್ಗಾಟ ಉದ್ಯಮಗೂ ಉಮೇದು ಕೊರಿಯರ ಉಂಡು. ದೇಶದ ಬೇತೆ ಬೇತೆ ಕಡಿಡ್ದು ಈ ಗೊಬ್ಬುದ ಕ್ಲುಬತ್ತದ ಪಂತುಡು ಪಾಲ್ದು ತೊನ್ನವು ಪೆರ್ಮೆದ ಸಂಗತಿಯೆಂದು ಪಂಡ್ಯರ. ರಾಜ್ಯದ ದುಂಬುದ ಮಂತ್ರಿ ಅಭಯ್ ಚಂದ್ರ ಜೈನ್, ತಿರ್ಗಾಟ ಉದ್ಯಮ ಒತ್ತು ನಿರ್ದೇಶಕರ ದಿಲೀಪ್ ಕುಮಾರ್, ಯುವ ಸಬಲೀಕರಣ ಇಲಾಖೆ ಒತ್ತು ನಿರ್ದೇಶಕರ ಪ್ರದೀಪ್ ಡಿಸೋಜಾ, ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾದ ಒತ್ತುಗುರು ಕಾರ್ಯರು ರಾಮಮೋಹನ್ ಪರಾಂಜಪೆ ಇಂಚ ಭಿನ್ನೆರು ಉದಿಪನಲ್ಲಿ ಸಿಟ್ಟಿತ್ತೆರು. ಬೇತೆ ಬೇತೆ ರಾಜ್ಯಲಿಡ್ದ ಸರ್ಫಿಂಗ್ ಒಬ್ಬುದ ಕ್ಲಬ್ ಹತ್ತದಿತ್ತದ NMPA ಇಂಡಿಯನ್ ಓಪನ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಅಂತಡು ಪಾಲ್ದೆತ್ತುಂಡೆರು. ಬಸ್ ಹಿಡಿದು ಬೋರ್ದು ಪೆಟ್ಟಾಯಿನ ಬಾಲಿನ ಬಚಾವ್ ಮಲ್ಪರೆ ಪಿರವಡ್ದು ಬರೊಂದಿತ್ತಿನ ಬೊಕ್ಕೊಂಜಿ ಬಸ್ದ ಡ್ರೈವರ್ ಕಂಡಕ್ಟರ್ ಬಸ್ಸು ಉಂತಾದ ಬಾಲೆ ಬೊಕ್ಕಾಪ್ಯನ ಆಸ್ಪತ್ರೆ ಕೊನೆಯ ಮನುಷ್ಯತ್ವದ ಇಸೇಸ ಸಂಗತಿ ಶುಕ್ರವಾರ ಕುಡ್ಲಾಡ್ ನಡೆತದಂಡ. ದಯಾನಂದ ಡ್ರೈವರ್ ಬೊಕ್ಕ ಸಂದೀಪ್ ಕಂಡಕ್ಟರ್ ಆದಿತ್ತಿನ 13B ನಂಬರ್ದ ಮಾಸ್ಟರ್ ಬಸ್ ಶುಕ್ರವಾರ ಕುಡ್ಲಾಡ್ ಕಾವೂರುಡ್ದು ಕುಂಜತ್ತ ಬೈಲಿಗೆ ಪೋಂದಿತ್ತಂಡ. ಎದುರುಡ್ದು ಪೋಂದಿತ್ತಿನ ಬಸ್ ಹಿಡ್ದು ಮರಕಡ ಜಂಕ್ಷನ್ ಕೈತಲು ಅಪ್ಪೆ ಬೊಕ್ಕ ಬಾಲೆ ಮಾರ್ಗಕ್ಕೆ ಬುಡ್ದೇರು. ಆ ಬಸ್ ತಕ್ಲು ಅಪ್ಪೆ ಬಾಲೆನ್ ಬುಡ್ದು ಸೀದಾ ಪೋನಾಗ ಪಿರಬುಡ್ದು ಈ ಮಾಸ್ಟರ್ ಬಸ್ ಬರೊಂದಿತ್ತದು. ಅಕ್ಲೆಂತುದು ಬಸ್ ಉಂತಾದ ಡ್ರೈವರ್ ಕಂಡಕ್ಟರ್ ಅಪ್ಪೆ ಬಾಲೆಗೆ ಸಮಾಧಾನ ಪಂತೆರ. ಬಸ್ ಹಿಡಿತಿನಕ್ಲೆನ ಜಪಡಾದ ಅವೇ ಬಸ್ಡ್ ಅಪ್ಪೆ ಬಾಲೆನ ಆಸ್ಪತ್ರೆ ಕೊನೋದು ಮರ್ದು ಕೊರ್ಪಾದೇರ. ಮನುಷ್ಯತ್ವ ತೋಜಾಯನ ಈ ಅಪರೂಪದ ಸಂಗತಿಡ ಬಸ್ ಡ್ರೈವರ್ ದಯಾನಂದ ಬೊಕ್ಕ ಕಂಡಕ್ಟರ್ ಸಂದೀಪರನ ಕಾರ್ಯಗೂ ಸಾರ್ವಜನಿಕರು ಮೆಚ್ಚಿದರು. ಕುಡ್ಲಾ ನಗರದ ಕೆಲವು ಮುಖ್ಯ ಸಿಟಿ ಬಸ್ ಮಾರ್ಗಲಿನ ಬದಲಾವಣೆ ಬಗ್ಗೆ ವಿಸ್ತಾರ ಮಲ್ಪನ ಅಗತ್ಯ ಬಗೆಟ್ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಬರೆತಿನ ಓಲಿನ ಜಿಲ್ಲಾಧಿಕಾರಿನ ಆಫೀಸ್ ಗಂಭೀರ ಆದದ ತೊಂದು ಸರಿಯಾಯಿನ ತೀರ್ಮಾನದ ತೊನೆಯರೆ ಹಿರಿಯ ಅಧಿಕಾರಿಗಳಿಗೂ ಓಲೆ ಬರೆತಿರು. ಕುಡ್ಲ ನಗರದ ಕೆಲವು ಮುಖ್ಯ ಸಿಟಿ ಬಸ್ ಮಾರ್ಗಲಿನ ಬದಲಾವಣೆ ಬಗ್ಗೆ ವಿಸ್ತಾರ ಮಲ್ಪನ ಅಗತ್ಯ ಬಗೆಟ್ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಬರೆತಿನ ಓಲಿನ ಜಿಲ್ಲಾಧಿಕಾರಿನ ಆಫೀಸ್ ಗಂಭೀರವಾದ ಲೆಕ್ಕೊಗುದೆ ತೊಂದು ಸರಿಯಾಯಿನ ತೀರ್ಮಾನದ ತೊನೆಯರ ಕೇಂದ್ರದ ಆಪರ ಜಿಲ್ಲಾಧಿಕಾರಿಗಳು ಸಾರಿಗೆ ಇಲಾಖೆದ ಹಿರಿಯ ಅಧಿಕಾರಿಗಳಿಗೂ ಓಲೆ ಬರೆತೆರ. ನಗರದ ಗಡಿಕುಲು ದಿನೊಡ್ದು ದಿನಕ್ಕೂ ಮಲ್ಲೆ ಆವಂದಿತ್ತಂಡಲ ಸಾರ್ವಜನಿಕ ಬಸ್ಸುಲು ನನ್ನಲ ಪರಬೊಕ್ಕ ಇಳ್ಯ ಮಾರ್ಗಲೆಡೆ ಸಂಚಾರ ಮಲ್ಪನೆಡ್ದವರ ಸಾರ್ವಜನಿಕರು ಎದುರು ಸಾವಂದಿತ್ತಿನ ಸಮಸ್ಯೆಲೆಗೆ ಜಿಲ್ಲಾಡಳಿತದ ಈ ಮಹತ್ವದ ನಿರ್ಧಾರದಾದ್ರ ಬೇಗುಡಿ ಮುಕ್ತಿ ತಿಕ್ಕುನ ಸಾಧ್ಯತೆ ಉಂಡು. ಸಾರ್ವಜನಿಕರೆಡ್ದು ಬೈದಿನ ಭಾರಿ ಅಭಿಪ್ರಾಯಲು ಬೊಕ್ಕ ಊರದ ಅಗತ್ಯಲೆಗೂ ಗುಮನ ಕೊಡ್ತಿನ ಲೋಕಸಭಾ ಸದಸ್ಯರು ಇತ್ತ ಮೂಜಿ ಮುಖ್ಯ ಬಸ್ ಮಾರ್ಗಲಿನ ಮಲ್ಲೆ ಮಲ್ಪನೆ ಶಿಫಾರ್ಸು ಮಲ್ದೇರ. ಮಾರ್ಗ ನಂಬರ್ 5 ಮಾರ್ಗನ್ ಸ್ಕೇಟರ್ದು ಜಪ್ಪು ಮುಗೇರ್ಮುಟ್ಟ ದುಂಬುಕ ನೇರಕೇನೊಂದುಂಡು. ಅಂಚನೆ ಬೈಕಂಪಾಡಿ ಭಾಗದ ಕೈಗಾರಿಕಾ ಕಾರ್ಮಿಕರು ಬೊಕ್ಕ ನಿತ್ಯ ಪ್ರಯಾಣದಕ್ಲನ ಎಡ್ಡೆಪುದ ದಿಟ್ಟೆಡು ಮಾರ್ಗ ನಂಬರ್ 7 ಉರ್ವ ಸ್ಟೋರ್ ಹಿಡ್ದು ಬೈಕಂಪಾಡಿ ಕೈಗಾರಿಕಾ ಪ್ರದೇಶ ಮುಟ್ಟ ಬೊಕ್ಕ
ದೇಶಪಿದೆ ದೇಶಲನ ತಿರ್ಗಾಟದಕ್ಲಿಗೆ ಬೊಕ ಊರುದ ಸಂದರ್ಶಕರಿಗೆ ಸೀದಾ ಸಂಪರ್ಕ ಮಲ್ತು ಕೊರ್ಪುನದಿಟ್ಟಿಡು ಮಾರ್ಗ ನಂಬರ 13 ಪಣಂಬೂರು ಬೀಚ್ದ ಉಲಭಾಗ ದೊಂಬರಿಪೆರೆ ಲೋಕಸಭಾ ಸದಸ್ಯರು ಬರೆತಿನ ಓಲೆಡು ಕೇನೊಂದಿರ ಈ ಪ್ರಸ್ತಾಪದ ಮಾರ್ಗ ಮಲ್ಲೆ ಮಲ್ಪುನ ಬಜಿ ದಿನನಿತ್ಯದ ಪ್ರಯಾಣಿಕರ ದುಪ್ಪನ ಬರೋ ಕಲ್ಪನ ಕುಲ್ಬಕ್ಕ ಕೆಲಸದಕ್ಲಿಗೆ ಸಾಯಾಪುನ್ ಮಾತ್ರ ಕರಾವಳಿದ ಮುಖ್ಯ ತಿರ್ಗಾಟ ತಾಣಲಿಗೆ ಸೀದಾ ಸಂಪರ್ಕ ಒದಗಾದ ಊರುದ ತಿರ್ಗಾಟ ಉದ್ಯಮದ ಬುಲಿಚಲಿಗ್ಲ ಮಲ್ಲ ಉಮೇದು ಕೊರಿಯರುಂಡೊಂದು ಲೋಕಸಭಾ ಸದಸ್ಯರು ಅಭಿಪ್ರಾಯ ತಿರಿಪಾದಿರು. ಯಕ್ಷಗಾನಡು ಇಜ್ಜಾನಿನ ಕ್ಲೇನ್ ಲಿಪುಡಾದ ದಾನಿಲೆನ್ ಸೇರ್ಸಾದ ಯಕ್ಷಗಾನದ ಸೇವೆ ಮಲ್ತೊಂದುಪ್ಪುನ ಪಟ್ಲ ಸತೀಶ್ ಶೆಟ್ಟಿ ಯಕ್ಷ ಭಗೀರಥರಂದು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಪಂತೆರ ಕುಡ್ಲ ಅಡ್ಯಾರ್ದ ಅಡ್ಯಾರ್ ಗಾರ್ಡನ್ ಶನಿವಾರ ನಡೆದಿನ ಪಟ್ಲ ಸಂಭ್ರಮ 2026 ಕಾರ್ಯಕ್ರಮಟ್ಟು ಆಶೀರ್ವಾದ ಕೊರಿಯರು. ಕುಡ್ಲದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ 11ನೇ ವರ್ಷದ ಕಾರ್ಯಕ್ರಮ ಪಟ್ಲ ಸಂಭ್ರಮ 2026 ಶನಿವಾರ ಕುಡ್ಲ ಅಡ್ಯಾರ್ದ ಅಡ್ಯಾರ್ ಗಾರ್ಡನ್ ನಡೆದಿದೆ. ಕಾಂಡೆ ಉದಿಪನಲಿಸಿದ ಪಾವಂಜ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಶ್ರೀ ನಾಗವ್ರಜ ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ಯಾಜಿ ನಿರಂಜನ ಭಟ್ ಯಕ್ಷಧ್ರುವ ಪಟ್ಲ ಸಂಭ್ರಮ 2026 ಉದಿಪನ ಮಲ್ತಿರ. ಮುಂಬೈದ ಹೇರಂಬ ಇಂಡಸ್ಟ್ರೀಸ್ದ ಯಜಮಾನಿರ ಡಾಕ್ಟರ್ ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿ ಗುರ್ಕಾರ್ಮೆಂಟ್ ನಡೆದಿನ ಪ್ರಶಸ್ತಿ ಕೊರ್ಪನ ಸಭಾ ಕಾರ್ಯಕ್ರಮಟ್ಟು ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ತಾಪಕಿರ ಬೊಕ್ಕ ಗುರ್ಕಾರ್ಯರ ಸತೀಶ್ ಶೆಟ್ಟಿ ಪಟ್ಲ ಎತ್ಕೊಂಡು ಪಾತಿರ್ದು ಒಂದು 11ನೇ ವರ್ಷದ ಕಾರ್ಯಕ್ರಮ ಈ ತುಂಬು ಮೂಜಿ ಸಭಾ ಕಾರ್ಯಕ್ರಮ ನಡಪೌಂದಿತ್ತ ಈ ಸರ್ತಿ ಒಂಜಿ ಸಭಾ ಲೇಸದಿ ಬಂದ 4,000 ಜೂಕ್ಲಿಗೆ 3,000 ರೂಪಾಯಿ ದಂಚ ಕಲ್ಪೆರೆ ಪಣು ಸಾಯ ಕೊರೊಂದಿಲ್ಲ ಅಂದು ಪಂಡಿರ. ಎಡನೀರು ಮಠದ ಶ್ರೀ ಸಚ್ಚಿದಾನಂದ ತೀರ್ಥ ಸ್ವಾಮೀಜಿ ಬೊಕ್ಕ ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ರೀತದ ಶಶಿ ಕ್ಯಾಟ್ರಿಂಗ್ಸ್ದ ಶಶಿಧರ ಶೆಟ್ಟಿ ಬರೋಡ ಕಾರ್ಯಕ್ರಮ ಉದಿಪನ ಮಲ್ತೆರ. ಶಶಿಧರ ಶೆಟ್ಟಿ ಬರೋಡ ಪಾತ್ರೆಟ್ಟು ಕಲಾವಿದರಿಗೆ ಸಾಯ ಬರೋ ಕಲ್ಪನಕ್ಲಿಗೆ ಸಾಯ ಕುರ್ಪನ ಕಲಾವಿದರಿಗೆ ಕಂಬುಲದ ಕ್ಷೇತ್ರದಕ್ಲಿಗೆ ಧರ್ಮುಗಿ ಸುರುವದ ಗಮನ ಕಾರ್ಯಕ್ರಮ ಟಿಂಗ್ಲು ಪಾಲ್ದತೊನ್ನವೇ ಒಂಜಿ ಪೆರ್ಮೆದ ಸಂಗತಿ ಕಲಾವಿದರಿಗೆ ದುಂಬ ಕಷ್ಟ ಇತ್ತ ನಾಂಡ ಇತ್ತ ಯಕ್ಷಗಾನ ಬುಲೆವೊಂದುಂಡು ಯಕ್ಷಗಾನಡು ಬಡವಿರ ಇಜ್ಜರಂದು ಪನ್ಪನ ಮಟ್ಟಗೆ ಕಲಾವಿದರ ಬುಲೆವುಡೊಂದು ಪಂಡಿರ. ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ ಆಳ್ವಿರಿಗೆ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿ ಕೊಡ್ದು ಗಡ್ದದ ಸಮ್ಮಾನದ ಮರ್ಯಾದೆ ಮಲ್ತಿರ. ಡಾಕ್ಟರ್ ಎಂ ಪ್ರಭಾಕರ ಜೋಶಾರನ ಬಗೆಟ್ಟು ಮೆಚ್ಚುಗೆದ ಭಾಷಣ ಮಲ್ತಿರ. ಮೋಹನ ಆಳ್ವಿರ ಪಾತ್ರದ ಸತೀಶ್ ಶೆಟ್ಟಿ ಯಕ್ಷಗಾನ ರಂಗೋಡು ಇತಿಹಾಸ ಸೃಷ್ಟಿ ಮಂದಿರ ದೇಶಪಿದೆ ದೇಶಡು ಟ್ರಸ್ಟ್ ಮಲ್ತದ ಕ್ರಾಂತಿ ಮಂದಿರ ಯಕ್ಷಗಾನ ತೇಡಿ ಪ್ರಪಂಚದ ಕಲೆಕ್ಟೆಡ್ ಒಂಜನೇ ಸ್ಥಾನಡುಂಡೊಂದು ಧೈರ್ಯಡು ಪನುಲಿಂದ ಪಂಡಿರ. ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಆಶೀರ್ವಚನ ಕೊಡ್ದು ತೊಳುವೆರನ ಹೃದಯ ಪ್ರೀತಿ ವಿಶ್ವಾಸದ ಗೂಡು ಕಡಲ್ಡೆ ಯಕ್ಷಗಾನ ಮಲ್ಪನ ಕಲ್ಪನೆ ತೊಳುವೆರಡ ಬೈದಂಡ ಪಟ್ಲ ಪುದರ್ದ ಟ್ರಸ್ಟ್ ಮಾತ್ರೆಗ್ಲ ನೆರೆಲು ಕೊರ್ಪನ ಮಲ್ಲಮರ ಅದು ಬುಲೆದುಂತಡೊಂದು ಪಂಡಿರ. ಪುದರ್ಪುಯಿ ಹಿರಿಯ ಭಾಗವತಿರು ಪೊಲ್ಯ ಲಕ್ಷ್ಮೀನಾರಾಯಣ ಶೆಟ್ಟಿಯರಿಗೆ ಯಕ್ಷಧ್ರುವ ಪಟ್ಲ ಪ್ರಶಸ್ತಿ 2026 ಕೊಡ್ದು ಬಡಿದಿ ನೀತಾ ಶೆಟ್ಟಿಯರ್ನ ಒಟ್ಟಿಗೆ ಮರ್ಯಾದೆ ಸಂಜಯಿತ ಮಲ್ತೆರ. ಕರ್ನೂರು ಮೋಹನರೈ ಅರನ ಬಗೆಟ್ ಮೆಚ್ಚುಗೆದ ಭಾಷಣ ಮಲ್ತೆರ. ಪೊಲ್ಯ ಲಕ್ಷ್ಮೀನಾರಾಯಣ ಶೆಟ್ಟಿ ಪಾತ್ರದ ನಿವೃತ್ತಿದ ಪೊರ್ತುಡುಪ್ಪನಗ ಪ್ರಶಸ್ತಿ ಸಮ್ಮಾನ ಬತ್ತದ ಎಂಕ್ಲನ ಜವಾಬ್ದಾರಿ ನನಲ ಹಿಚ್ಚಾಪನಂಚ ಮಲ್ದೆರ ಒಂದು ಇಡೀ ರಾಷ್ಟ್ರ ಮಟ್ಟದ ತಿಕ್ಕುನ ಪ್ರಶಸ್ತಿಯಿಂದ ಎನ್ನುವೆಂದು ಪಂಡಿರ. ಚಂಡೀಗಢ ಸರ್ಕಾರದ ಮುಖ್ಯ ಕಾರ್ಯಂತರ ರಾಜೇಶ್ ಪ್ರಸಾದ್ರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ರಾಜೇಶ್ ಪ್ರಸಾದ್ ಪಾತ್ರದ ವಿದ್ಯಾದಾನಿಲು ಸೇರಿದಿನ ಕಲಾರಾಧನೆದಲ್ಲಿ ಸಿಡ ಸಮ್ಮಾನ ಪಡೆಯನ ಉಪೇರ್ಮೆದ ಸಂಗತಿ ಕಲಾವಿದರ್ನ ಸೇವೆ ಕಲಾರಾಧನೆ ವಿದ್ಯಾರ್ಥಿ ವೇತನ ಕೊರ್ಪುನ ಯಕ್ಷಗಾನ ಟ್ರೈನಿಂಗ್ ಒಂದು ಮಾತ ಬಾರಿ ಕುಸಿತ ಸಂಗತಿಯಿಂದ ಪಂಡಿರ. ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಕಲಾತ್ಮಕವಾದ ಸಾಮಾಜಿಕ ಮಟ್ಟದ ಒಂದು ಟ್ರಸ್ಟ್ ಈ ರೀತಿ ಬುಲೆಯನವು ಸಾಮಾನ್ಯ ಕಾರ್ಯಾತ್ ಯಕ್ಷಗಾನಡು ಇಜ್ಜಾನಿನ ಕ್ಲೆನ್ಲೆ ಬಿಡಾದ ದಾನಿಲೆನ್ ಸೇರ್ಸಾದ ಯಕ್ಷಗಾನದ ಸೇವೆ ಮಲ್ತೊಂದುಪ್ಪನ ಪಟ್ಲ ಸತೀಶ್ ಶೆಟ್ಟಿ ಯಕ್ಷ ಭಗೀರಥರಂದು ಪಂಡಿರ. ಒಡಿಪುದ ಜಿ ಶಂಕರ ಫ್ಯಾಮಿಲಿ ಟ್ರಸ್ಟ್ ಗುರುಕಾರ್ಯರ ಡಾಕ್ಟರ್ ಜಿ ಶಂಕರ್ ಲೋಕಸಭಾ ಸದಸ್ಯರ ಬ್ರಿಜೇಶ್ ಚೌಟ ಪ್ರೊಫೆಸರ್ ML ಸಾಮಗ ದಿವಾಕರ ರಾವ್ ಕಟೀಲ್ ರಘುರಾಮ ಶೆಟ್ಟಿ ಕನ್ಯಾನ ಯೋಗೀಂದ್ರ ಭಟ್ ಅಮೇರಿಕ ವೇಣುಗೋಪಾಲ ಶೆಟ್ಟಿ ಜಯರಾಮ ಶೇಖ ಭುವನೇಶ್ ಪಚ್ಚನಡ್ಕ ಪೂರ್ಣಿಮಾ ಯತಿಷ್ಠ ಇಂಚ ಬೇತೆ ಬೇತೆ ವಲಯದ ನಾಯಕರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಪದಾಧಿಕಾರುలు ದೇಶಪಿದೆ ದೇಶದ ಘಟಕಲಿನ ಪದಾಧಿಕಾರುలు ಪಾಲ್ಗೊಂಡರು.
ಕದ್ರಾ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತಿರು 4 ಸಾರು ಜೋಕ್ಲಿಗೆ ಬರೋ ಕಲ್ಪರೆ ಬಣವಸಾಯ ಪಟ್ಟುನ ಯಕ್ಷಗಾನ ನಾಟಕ ದೈವಾರಾಧನೆದ ಕಲಾವಿದರಿಗೆ ಬೊಕ್ಕ ಕಂಬುಲ ಕ್ಷೇತ್ರದಕ್ಲಿಗೆ ಅಪಘಾತ ಇನ್ಸೂರು ಧರ್ಮಕ್ಕೆ ಮಲ್ತು ಕೊರ್ಪುನ ದುಂಬುದ ಇನ್ಸೂರ್ನು ಪಿರ ಪಸತ್ ಮಲ್ತು ಕೊರ್ಪುನ ಇಂಚ ಬೇತೆ ಬೇತೆ ಸೇವಾ ಕಾರ್ಯಕ್ರಮಗಳು ಅಟ್ಟಣೆ ಆಗಿತ್ತಂಡು. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋದು ನಮಗೆ ಭಾಳ ಹೆಮ್ಮೆ ವಿಷಯ. ಯಾಕೆ ಅಂತ ಕೇಳಿದ್ರೆ ಇವತ್ತು ನೋಡ್ಬೋದು ಈ ಕಾರ್ಯಕ್ರಮದಲ್ಲಿ ಯಾವ ಜಾತಿಯೂ ಇಲ್ಲ, ಯಾವ ಧರ್ಮವೂ ಇಲ್ಲ, ಯಾವ ಸಂಘದ ಯಾವ ಪಂಗಡವೂ ಇಲ್ಲ, ಎಲ್ಲರಿಗೂ ಕೂಡ ಇಲ್ಲಿ ವಿದ್ಯಾರ್ಥಿ ವೇತನ ನೀಡ್ತಾರೆ. ನಾವು ಕೊಡುವಂಥ ದಾನವನ್ನು ಸದುಪಯೋಗ ಮಾಡುವಂಥ ಒಂದು ಸಂಸ್ಥೆ ಇದ್ದರೆ ಅದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಹೇಳಿಕೆ ನಾನು ತುಂಬ ಸಂತೋಷವನ್ನು ಪಡ್ತೇನೆ. ನಾವೆಲ್ಲ ಕಲಾವಿದರ ಜೊತೆಗೆ ನಾವು ಒಂದು ಕಲಾವಿದರಾಗಿ ಕಲೆಯನ್ನು ಆಸ್ವಾದಿಸಿದ ರೀತಿಯಲ್ಲಿ ನಾವು ಇದರಲ್ಲಿ ಸೇರಿಕೊಂಡಿದ್ದೇವೆ. ನಾಳಿನ ದಿನ ಯಕ್ಷಗಾನ ಸಮುದ್ರಯಾನ ಒಂದು ದೊಡ್ಡ ಕಾರ್ಯಕ್ರಮ, ಯಕ್ಷಗಾನದ ಇತಿಹಾಸದಲ್ಲಿ ಅದು ದೊಡ್ಡ ಕಾರ್ಯಕ್ರಮ ನಡೀಲಿಕ್ಕಿದೆ. ಇವತ್ತು ಇಡೀ ಒಂದು ಯಕ್ಷಗಾನದ ಕಲೆಯಲ್ಲಿ ಅದರಲ್ಲೂ ಹಿಮ್ಮೇಳದಲ್ಲಿ ಅವರು ಮಾಡಿದಂಥ ಸಾಧನೆಯನ್ನು ಇತ್ತೀಚೆಗಿನ ನಮ್ಮ ಇಡೀ ಒಂದು ಯಕ್ಷಗಾನದ ಸಂಗತಿಯನ್ನೇ ತೆಗೆದು ನೋಡಿದರೆ ಯಾರೂ ಇದನ್ನು ಊಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಕ್ಷಗಾನದ ಐತಿಹಾಸಿಕ ಘಟ್ಟದಲ್ಲಿ ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡಿದವರು. ರಾಜಕೀಯದಲ್ಲಿ, ಸಿನಿಮಾದಲ್ಲಿ, ಕಲಾವಿದರಲ್ಲಿ, ನಾನಾ ಕ್ಷೇತ್ರದಲ್ಲಿ ಭಾಳಷ್ಟು ಸೆಲೆಬ್ರಿಟಿಗಳನ್ನು ನಾವು ನೋಡ್ತೇವೆ. ಆದರೆ ಇವತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಒಬ್ಬ ಈ ಕಾಲದಲ್ಲಿ ಒಬ್ಬ ಸೆಲೆಬ್ರಿಟಿ ಇದ್ದರೆ ಅದು ಪಟ್ಲ ಸತೀಶ್ ಶೆಟ್ಟರವರು. ಇನ್ನು ಎಡ್ಡೆ ಸಂಭ್ರಮದ ಉಡಲು ಏರು ಎಂದು ಗೊತ್ತುಂಡು ಅವು ಪಟ್ಲ ಅಂದು ನಂಗೆ ಪಕ್ಕ ಎದುರು ಬರ್ಪಣೆ ಪಟ್ಲ ಅಂದು. ಈ ತುಳುವೇರಂದು ಪಣ್ಣಗ ತುಳುನಾಡೇ ತಗ್ಗಂಡ ಅಂತ ಪುದಾರು. ತುಳುನಾಡು ಅಂತ ಪಂಡ ತಗ್ಗನ ಕಂಡ ಭಾರಿ ಬಳೆದೆಪ್ಪೆರಾಪನಂಚನ ಕಂಡ ಅಂಡ್ ಆ ತುಳುವೇರಿನ ಉಡಲ್ಲ ಭಾರಿ ಪ್ರೀತಿ ವಿಶ್ವಾಸದ ಬೂಡು ಅಂದು ಪಣ್ಯರೆ ನೆನಾದ ಸಂತೋಷ ಆಪುಂಡು. ಪ್ರೀತಿ ವಿಶ್ವಾಸನ ತೋಡು ನಡ ತುಳುವೆರಡ ತೋಳಿ ನಂಗೆ ನಾಡಿಡು ಯಕ್ಷಗಾನ ಉಂಡು, ಕಡಲ ಆಯರಿಗಲ ಯಕ್ಷಗಾನ ಉಂಡು ಅಂಡ ಕಡಲ್ಡಲ್ಲ ಯಕ್ಷಗಾನ ಮನ್ಪೆರಾಪುಂಡು ದುಂಬೊತ್ತು ಒಂಜಿ ವಿಷಯ ಉಂಡತ್ತ ಒಂಜಿ ತಾಟಿ ಖಂಡಿತ ಪಾಡೋಡೈ. ಯಕ್ಷಗಾನದ ಈ ಕಲಾಸೇವೆಯ ನಿವೃತ್ತಿ ಅಂಚಿನಲ್ಲಿರುವಾಗ ಇಂತಹ ಸನ್ಮಾನ ಪ್ರಶಸ್ತಿಗಳು ಮತ್ತೂ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸ್ತದೆ. ಯಕ್ಷಗಾನ ಸಾಕು ಅಂತ ಹೇಳುವ ಒಂದು ಮನೋಸ್ಥಿತಿ ಬಂದಾಗ ಇಲ್ಲ, ಇನ್ನೂ ನೀನು ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾದಂತಹ ಕೆಲಸವನ್ನು ಮಾಡು ಎನ್ನುವಂತಹ ಒಂದು ಸಂದೇಶ ಈ ಸನ್ಮಾನದಿಂದ ನನಗೆ ಸಿಕ್ಕಿದೆ. ವಿಶ್ವವಿಖ್ಯಾತ ಒಂದು ಪ್ರತಿಷ್ಠಿತ ಸಂಸ್ಥೆ ನೀಡುವಂತಹ ಈ ಸನ್ಮಾನ ಪ್ರಶಸ್ತಿ ಪ್ರಾಯಶಃ ಒಂದು ರಾಷ್ಟ್ರ ಮಟ್ಟದಲ್ಲಿ ಸಿಕ್ಕುವಂತಹ ಒಂದು ಪ್ರಶಸ್ತಿ ಅಂತ ನಾನು ವಿನೀತ ಭಾವದಿಂದ ಹೇಳಬಯಸ್ತೇನೆ. ಒಂದು ಸಂಘಟನೆ, ಅದು ಯಕ್ಷಗಾನ ಪರವಾದಂಥ ಒಂದು ಸಂಘಟನೆ, ಅದು ಕಲಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ಈ ಮಟ್ಟದಲ್ಲಿ ಬೆಳೆಯುವುದಂದರೆ ಅದು ಬಹಳ ಸುಲಭದ ವಿಷಯ ಅಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಪಟ್ಲ ಭಾಗವತರ ಒಂದು ಸಾರಥ್ಯದಲ್ಲಿ ಅವರೊಂದು ಮುತುವರ್ಜಿಯಲ್ಲಿ ಎಲ್ಲ ದಾನಿಗಳನ್ನು ಸೇರಿಸಿಕೊಂಡು ಇವತ್ತು ಈ ಟ್ರಸ್ಟು ಈ ಎತ್ತರಕ್ಕೆ ಇವತ್ತು ಬೆಳೆದು ನಿಂತಿದೆ. ಇವತ್ತು ಇಲ್ಲಿ ಅವರು ಹೆಸರಿಸಿದಂಥ ಬಹಳಷ್ಟು ದಾನಿಗಳು ಎಲ್ಲರೂ ಕೂಡ ಯಕ್ಷಗಾನದಲ್ಲಿ ಆಸಕ್ತಿ ಉಳ್ಳವರಾಗಿರಲಿಲ್ಲ. ಅವರ ಉದ್ಯೋಗ, ಅವರ ವ್ಯವಹಾರದ ನಿಮಿತ್ತ ಅದರಲ್ಲೇ ತೊಡಗಿಕೊಂಡು ಸಾಮಾಜಿಕವಾಗಿ, ಧಾರ್ಮಿಕವಾಗಿ ತಮ್ಮ ದಾನಗಳನ್ನು ನೀಡ್ತಾ ಬಂದವರು. ಆದರೆ ಇವತ್ತು ಅವರ ಸೇವಾ ಗಂಗೆಯನ್ನು ಯಕ್ಷಲೋಕಕ್ಕೆ ತಂದಂಥ ಒಂದು ಯಕ್ಷ ಭಗೀರಥ ಅಂದರೆ ನಮ್ಮ ಪಟ್ಲ ಸತೀಶ್ ಶೆಟ್ಟರು. ಕರೀನ 21 ವರ್ಷಲೆಡ್ದು ಕುಂಪಲದ ಬಾಲಕೃಷ್ಣ ಮಂದಿರ ಸಾಮಾಜಿಕ ಕಾರ್ಯಾಲಯ ನಡಪ ಒಂದು ಬೈದಣಂದು ಮಂದಿರದ ಗುರುಕಾರ್ಯರು ಸತೀಶ್ ಕುಂಪಲ ಪಂತೆರ ಬಾಲಕೃಷ್ಣ ಮಂದಿರೋಡ್ ನಡತಿನ ಜ್ಞಾನದೇವಿಗೆ ಮೆಚ್ಚುಗೆದ ಪುರಸ್ಕಾರ ಕಾರ್ಯಕ್ರಮಟ್ಟು 6 ಪಾತಿರಿಯರು. 10ನೇ ಬೊಕ್ಕ 12ನೇ ಕ್ಲಾಸ್ ಪರೀಕ್ಷೆಡು ಸ್ವಲ್ಪ ಶೇಕಡೊಡ್ದುಲ ಹೆಚ್ಚ ಮಾರ್ಕದೆತ್ತಿನ ಉಳ್ಳಾಲ ತಾಲೂಕು ಕುಂಪಲ ಪರಿಸರದ ಜೋಗ್ಲೆಗೂ ಕುಂಪಲದ ಶ್ರೀ ಬಾಲಕೃಷ್ಣ ಮಂದಿರಡು ಮರ್ಯಾದೆ ಸಂದವನ ಜ್ಞಾನದೇವಿಗೆ ಮೆಚ್ಚುಗೆದ ಪುರಸ್ಕಾರ ಕಾರ್ಯಕ್ರಮ ನಡೆತಂಡ ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PL ಧರ್ಮ ಮಲ್ಲಪಿನರಾದ ಬತ್ತದ 10 ಬೊಕ್ಕ 12ನೇ ಕ್ಲಾಸ್ ಪರೀಕ್ಷೆಡು ಸ್ವಲ್ಪ ಶೇಕಡೊಡ್ದುಲ ಹೆಚ್ಚ ಮಾರ್ಕದೆತ್ತಿನಕ್ಲಿಗೆ ಜ್ಞಾನದೇವಿಗೆ ಮೆಚ್ಚುಗೆದ ಪುರಸ್ಕಾರ ಕೊಡದು ಮರ್ಯಾದೆ ಮಂತರ. ಬೆಂಗಳೂರು ಹೆಲ್ತ್ ನಾಬ್ಸ್ ಮುಖ್ಯ ಅಧಿಕಾರಿ ಡಾಕ್ಟರ್ ಸಂತೋಷ್ ಮಲ್ಲವಿನರಾದ ಪಾಲ್ದಿತ್ತೊಂಡರ ಕುಂಪಲ ಬಾಲಕೃಷ್ಣ ಮಂದಿರದ ಗುರುಕಾರ್ಯರು ಸತೀಶ್ ಕುಂಪಳ ಪಾತಿಡ್ದು ಕರೀನ 21 ವರ್ಷಲೆಡ್ದು ಮಂದಿರೋಡು ಧಾರ್ಮಿಕ ಸಾಮಾಜಿಕ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಲೇನ ನಡಪೊಂದು ಬರೊಂದುಂಡು. ಈ ವರ್ಷ ಕುಂಪಲ ಪರಿಸರದ 40 ಹೆಚ್ಚ ಜೋಕ್ಲಿಗೆ ಮೆಚ್ಚುಗೆದ ಮರ್ಯಾದೆ ಸಂದವೊಂದುಂಡೊಂದು ಪಂಡ್ಯರ ಕುಡ್ಲದ ಸಂಸ್ಕಾರ ಭಾರತಿ ಪಣವು ಗುರುಕಾರ್ಯರು ಚಂದ್ರಪ್ರಭಾ ಎಸ್ ಕುಲಾಲ್ ಶ್ರೀ ಬಾಲಕೃಷ್ಣ ಮಂದಿರದ ಉತ್ಸವ ಸಮಿತಿ ಕಾರ್ಯ ಗುರುಕಾರ್ಯರು ಜಗದೀಶ ಆಚಾರ್ಯ ಬೊಕ್ಕ ಪದಾಧಿಕಾರಿಗಳು ಕಾರ್ಯಕ್ರಮ ಇಟ್ಟರು.
ನಮ್ಮ ವರ್ಷಂಪ್ರತಿ ನಡೆಯುವಂಥ ಜ್ಞಾನದೀವಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಈ ವರ್ಷ ಕೂಡ ಈ ಒಂದು ವೇದಿಕೆಯಲ್ಲಿ ಇವತ್ತು ಆಯೋಜನೆಯನ್ನು ಮಾಡಿದ್ದೇವೆ. ಸರ್, ನಮ್ಮದು ಒಂದು ಸಲ ನಮ್ಮ ಡಾಕ್ಟರ್ ಮೋಹನ್ ಆಳ್ವರ ಮುಖಾಂತರ ಇಡೀ ಉಳ್ಳಾಲ ತಾಲೂಕಿನ 90% ಜಾಸ್ತಿ ಇರುವಂಥ 178 ಮಕ್ಕಳಿಗೆ ಒಂದೇ ವೇದಿಕೆಯಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿದ್ದೆವು. ಈ ಮಕ್ಕಳ ಎಲ್ಲ ಅಭಿನಂದನಾ ಪ್ರಶಸ್ತಿಯನ್ನು ನೀವು ಎಷ್ಟು ಖರ್ಚು ಮಾಡ್ತೀರಿ ಅದನ್ನು ನೀವು ನನಗೆ ಹೇಳಬೇಕು. ಅದನ್ನು ನಾನು ನನ್ನ ಕೈಯಿಂದ ನಿಮಗೆ ನಾನು ಕೊಡ್ತೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಾನಿಲ್ಲಿ ನಿಲ್ಲಿಸ್ತೇನೆ. ಸತೀಶ್ ಅಣ್ಣಂತವ್ರು ಇದ್ದಿದ್ದರೆ ನಾನು ಇನ್ಯಾವುದೋ ಜಾಗಕ್ಕೆ ಎತ್ಕೊಳ್ತಾ ಇದ್ದೆ. ಓದಲಿಕ್ಕಾಗದೆ ಕಷ್ಟಪಡದೆ ಕೂಲಿ ಕೆಲಸ ಮಾಡಿ ಓದಿದವನು ನಾನು. ಅಂಥ ಸಂದರ್ಭದಲ್ಲಿ ನೀವು ಈ ಕೆಲಸ ಮಾಡಿಕೊಡ್ತಿರೋದು ನೋಡಿದ್ರೆ ನಿಜವಾಗೂ ಕಣ್ಣಲ್ಲಿ ನೀರು ಬರುತ್ತೆ, ಸಂತೋಷ ಆಗುತ್ತೆ ನನಗೆ. ತಾನು ಕುರ್ತುನತ್ತು ಭಗವಂತ ತನಕ ಕೊಡ್ತನೇಟು ಒಂಜಂಶನು ದಾನ ಮಲ್ತದೆ ಅಂದು ಒಡಿಪು ಅಂಬಲಪಾಡಿದ ಮೀರಾ ರಾಮಮೂರ್ತಿ ಭಟ್ ಪಂತೆರ ಯಕ್ಷಗಾನ ಕಲಾರಂಗ ಒಡಿಪದ ವಿದ್ಯಾ ಪೋಷಕ ಯೋಜನೆಡ ಅಮಾಸೆ ಬೈಲ್ದ ಸಾನ್ವಿತಗ ಹೊಸ ಇಲ್ಲು ಕಟ್ಟಾದು ಕೊಡ್ದು ಇಲ್ಲು ಉದಿಪನ ಮಲ್ತದ ಆರು ಪಾತಿರಿಯರು. ಒಡಿಪುದ ಯಕ್ಷಗಾನ ಕಲಾರಂಗದ ವಿದ್ಯಾ ಪೋಷಕ ಯೋಜನೆಡ್ ಅಮಾಸೆ ಬೈಲ್ದ ಸರಕಾರಿ ಪ್ರೌಢಶಾಲೆಡ್ 10ನೇ ಕ್ಲಾಸ್ ಕಲ್ತೊಂದುಪ್ಪನ ಸುರೇಶ್ ಕೊಟ್ಟಾರಿ ಬೊಕ್ಕ ಶೋಭಾ ಪಂತನಕ್ಲ ಮಗಲು ಸಾನ್ವಿತಗ್ ಕುಂದಾಪುರ ತಾಲೂಕದ ಅಮಾಸೆ ಬೈಲ್ಡ್ ಹೊಸ ಇಲ್ಲು ಕಟ್ಟಾದೆರ್. ಒಡಿಪು ಅಂಬಲಪಾಡಿದ ಮೀರಾ ರಾಮಮೂರ್ತಿ ಭಟ್ಟ ಬೊಕ್ಕ ಜೋಕುಲು ರಾಮಮೂರ್ತಿ ಭಟ್ರನ ನೆಂಪುಗಾದ ಈ ಹೊಸ ಇಲ್ಲು ಕಟ್ಟಾದ ಇಲ್ಲಿಗೆ ರಾಮಮೂರ್ತಿ ಪನ್ಪನ ಪುದರ್ದಿದ್ದು ಐನ ಸಾನ್ವಿತಗ್ ಬುಡ್ದು ಕೊರ್ಪನ ಉದಿಪನ ಲೇಸು ನಡತಂಡ. ಯಕ್ಷಗಾನ ಕಲಾರಂಗ ಒಡಿಪದ ಗುರ್ಕಾರ್ಯರು ಎಂ ಗಂಗಾಧರ ರಾವ್ ಎತ್ಕೊಂಡೇರ ಮೀರಾ ರಾಮಮೂರ್ತಿ ಭಟ್ರು ಉದಿಪನ ಮಲ್ತದ ಪಾತ್ರಿಡ್ದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂದು ಪನ್ಪನ ದಾಸರನ ಕೀರ್ತನೆನ ದೆಡ್ತು ಪತ್ತದು ಒಂದು ತಾನು ಕೊಡ್ತುನತ್ತು ಭಗವಂತಿ ತನಕ ಕೊಡ್ತುನೇಟು ಒಂಜಂಶನು ದಾನ ಮಲ್ತದೆ ಬಂಡು ಪಂಡೇರ. ಶಾಸಕರ ಕಿರಣ್ ಕುಮಾರ್ ಕುಡ್ಗಿ ಕಾರ್ಯ ವಹಿಸ್ತಿದ್ದೇರ. ರಾಮಮೂರ್ತಿಯರನ್ನ ಜೋಕ್ಲಾಯಿನ ಮನು ಭಾರದ್ವಾಜ್ ಡಾಕ್ಟರ್ ಪೂರ್ಣಶ್ರೀ ಪಾತ್ರಿಡ್ದು ಈ ಕಾರ್ಯಕ್ರಮಕ್ಕೂ ಬತ್ತಿನಿಡ್ದವರ ಕಲಾರಂಗದ ಸಮಾಜ ಪರವಾಯಿನ ಚಿಂತನೆದ ಬಗೆಟ್ ಗೊತ್ತಾತನಂದು ಪಂಡೇರ. ಕೋಟೇಶ್ವರದ ಗೀತಾ HSN ಫೌಂಡೇಶನ್ ಗುರ್ಕಾರ್ಯರ ಶಂಕರ ಐತಾಳ, ಶಿಕ್ಷಣ ಪ್ರೇಮಿ ಸಖಾರಾಮ್ ಸೋಮಯ್ಯಾಜಿ, ಸಹನಾ ಭಾರದ್ವಾಜ್, ಮೂಕಾಂಬಿಕಾ ವಾರಂಬಳ್ಳಿ ಲೇಸಿಡಿತ್ತೆರ. ಯಕ್ಷಗಾನ ಕಲಾರಂಗದ ಕಾರ್ಯಂತೆರ ಮುರಳಿ ಕಡೇಕಾರ್ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ. ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಡು ಪರತ್ ಅನ್ನಛತ್ರನು ಮಗತದ ಹೊಸ ಅನ್ನಛತ್ರ ಬೊಕ್ಕ ಮದಿಬೆದ ಸಭಾಂಗಣ ಕಟ್ಟ್ಯರ ಮೂರ್ತ ನಡಪವನ ಕಾರ್ಯಕ್ರಮ ಗುರುವಾರ ನಡೆತಂಡ. ಬಂಟ್ವಾಳ ತಾಲೂಕು ಕರಿಯಂಗಳ ಗ್ರಾಮ ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಡು ಪರತ್ ಅನ್ನಛತ್ರನು ಮಗತದ ಹೊಸ ಅನ್ನಛತ್ರ ಬೊಕ್ಕ ಮದಿಬೆದ ಸಭಾಂಗಣ ಕಟ್ಟ್ಯರ ಮೂರ್ತ ನಡಪವನ ಕಾರ್ಯಕ್ರಮ ಗುರುವಾರ ಅಟ್ಟಣೆ ಮಲ್ತದಿತ್ತೆರ. ಧಾರ್ಮಿಕ ರಾಜಕೀಯ ನಾಯಕರ ಜನಪ್ರತಿನಿಧಿಗಳು ಇತ್ತದ ಮೂರ್ತ ನಡಪಾಯರ. 4 ಕೋಟಿ ರೂಪಾಯಿ ಖರ್ಚಿಡ ಸಜ್ಜದ ಅನ್ನಛತ್ರ ಬೊಕ್ಕ 3 ಕೋಟಿ ರೂಪಾಯಿ ಖರ್ಚಿಡ ಹೊಸ ಮದಿಮೆದ ಹಾಲ್ ಕಟ್ಟ್ಯರ ಇತ್ತದ. ಆಯ್ನಾತು ಬೇಗ ಇಂದತ ಕಾಮಗಾರಿ ಮುಗಿದ ಸಮಾಜದ ಎಡ್ಡೆಪುಗು ಉಪಯೋಗ ಅವಡಂದು ಪ್ರಾರ್ಥನೆ ಮಲ್ತೆರ. ಪುರಾಲದ ಶ್ರೀರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರರ ಡಾಕ್ಟರ್ ಮಂಜಯ್ಯ ಶೆಟ್ಟಿ ಅಮ್ಮುಂಜಿಗುತ್ತು, ಬಂಟ್ವಾಳದ ಶಾಸಕರ ರಾಜೇಶ್ ನಾಯಕ್, ದುಂಬುದ ಮಂತ್ರಿ ಬಿ ರಾಮನಾಥ್ ರೈ, ದುಂಬುದ ಜಿಲ್ಲಾ ಪಂಚಾಯತ್ ಸದಸ್ಯರು ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಕಾರ್ಯಕ್ರಮ ಇತ್ತರ. ಕ್ಷೇತ್ರದ ಅನ್ನಛತ್ರ ಇದು ನಾಗದುರಸ್ತಿ ಇದೆ. ಇದನ್ನು ಸಂಪೂರ್ಣವಾಗಿ ತೆಗೆದು ಹೊಸ ಒಂದು ಅನ್ನಛತ್ರ ಕಟ್ಟಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ದೇವರು ನಮಗೆ ಅನುಗ್ರಹ ಮಾಡಿದ್ದಾರೆ. ನಮ್ಮ ತೀರ್ಮಾನಕ್ಕೆ ದೇವರ ಅನುಗ್ರಹ ಮುಖ್ಯ. ಅದನ್ನು ನಾವು ಕೇಳಿಕೊಂಡು ಇವತ್ತು ಇಲ್ಲಿ ಪ್ರಾರಂಭದ ಕೆಲಸ ಜಾಗವನ್ನು ತೆಗೆದು ನಾಡಿನ ಹಂಚನ್ನು ತೆಗೆದು ಆರಂಭ ಮಾಡಿದ್ದೇವೆ. ಈ ಕಾರ್ಯಕ್ರಮವು ನಾಳೆಯಿಂದಲೇ ಎಲ್ಲ ರೀತಿಯಲ್ಲಿ ನಡೀಲಿಕ್ಕಿದೆ. ಇದು
ಬೃಹತ್ ಕಾರ್ಯಕ್ರಮ ಬರೀ ಆಡಳಿತ ಮಂಡಳಿ ಅಥವಾ ಇಲ್ಲಿಯ ಸೀಮಿತ ಅದಕ್ಕೆ ಬೇಕಾದಂಥ ಅನುಕೂಲತೆಗಳು ಸಂಪತ್ತುಗಳು ಸಾಕಾಗುವುದು. ಆದ್ದರಿಂದ ಯಾರೆಲ್ಲ ಇದನ್ನು ಗಮನಿಸ್ತೀರಿ, ಯಾರೆಲ್ಲ ನೋಡ್ತೀರಿ, ಮಹಾತಾಯಿಯ ಸೇವೆಗೆ ಒಂದು ಒಳ್ಳೆಯ ಅವಕಾಶ ಪ್ರಾಪ್ತಿಯಾಗಿದೆ. ನೀವೆಲ್ಲ ಸನ್ನಿಧಾನಕ್ಕೆ ಬಂದಾಗ ಏನಾಗ್ತದೆ ಎಂಬುದನ್ನು ವಿಮರ್ಶೆ ಮಾಡಿಕೊಂಡು ಇದಕ್ಕೆ ಏನು ಬೇಕು ಅಂತ ನೀವೇ ಕೇಳಿಕೊಂಡು ಇದು ಅತ್ಯಂತ ಯಶಸ್ವಿಯಾಗಿ ಒಳ್ಳೆಯ ವೈಭವಯುತವಾಗಿ ಎಲ್ಲರಿಗೂ ಅನುಕೂಲವಾಗುವ ಹಾಗೆ ಅದು ನಡಿಬೇಕು ಅಂತ ಹೇಳೋದಕ್ಕೆ ಸಹಕರಿಸಬೇಕು. ಎಲ್ಲರೂ ಬರಬೇಕು, ತನ್ನ ಮನ ಧನಗಳಿಂದ ಸಹಕರಿಸಿ ಎಲ್ಲ ರೀತಿಯಿಂದ ಈಚೆ ಈ ಒಂದು ಕಾರ್ಯಕ್ರಮ ಆಗುವ ಹಾಗೆ ಒಳ್ಳೆಯ ಅನ್ನಛತ್ರ ನಿರ್ಮಾಣ ಆಗುವ ಹಾಗೆ ಸಹಕರಿಸಬೇಕು ಅಂತ ಕ್ಷೇತ್ರದ ವತಿಯಿಂದ ನಾವು ನಿಮ್ಮನ್ನೆಲ್ಲ ಕೇಳಿಕೊಳ್ತಾ ಇದ್ದೇವೆ. ಅನ್ನಛತ್ರಕ್ಕೆ ಸಾಧಾರಣ 5 ಕೋಟಿ ಎಸ್ಟಿಮೇಷನ್ ಮಾಡಿದ್ದೇವೆ. ಅದೇ ರೀತಿ ಮದುವೆಯವರಿಗೆ 3.5 ಕೋಟಿ. ಈಗ ಮದುವೆಯವರು ಕೂಡಲೇ ಸ್ಟಾರ್ಟ್ ಮಾಡ್ತಾರೆ. ಕೊಂಕಣ ರೈಲ್ವೆ ನಿಗಮ ನನದ ಮುಂಗಾರು ಮರೆಯಲದ ಪೊರ್ತುಡು ಕೊಂಕಣ ಪ್ರದೇಶಡು ಎದುರಾಪನ ಸವಾಲಿನ ಎದುರ್ಸಾಯರೆ ಇಡೀ ಸಜ್ಜಾವನ್ನುಂಡೊಂದು ಜೂನ್ 15 ಅಕ್ಟೋಬರ್ 20 ಮುಟ ರೈಲ್ವೆಗೆ ಮುಂಗಾರು ಏಲ್ಯಪಟ್ಟಿ ಜಾರಿಡುಪ್ಪುಂಡು. ಕೊಂಕಣ ರೈಲ್ವೆ ನಿಗಮ ನನದ ಮುಂಗಾರು ಮರೆಯಲದ ಪುರ್ತುಡು ಕೊಂಕಣ ಪ್ರದೇಶಡು ಎದುರಾಪನ ಸವಾಲಿನ ಎದುರ್ಸಾಯರೆಡಿ ಸಜ್ಜಾವನ್ನುಂಡು. ರೈಲು ಪಟ್ಟಿ ಸಂಕ ಸುರಂಗೊಲಿನ ಪರೀಕ್ಷೆ ಬೊಕ ರಿಪೇರಿ ಗುಡ್ಡೆ ಬಿಚ್ಚುನ ತಡೆಪೆರೆ ರಕ್ಷಣಾ ಗೋಡೆ ಬೋಲ್ಡರ್ ನಿಟ್ಪಾಡ್ನ ಕಂಟ್ರೋಲ್ ರೂಮ್ಡು ಹವಾಮಾನ ಬೊಕ ಪಟ್ಟಿಲಿನ ಮಿತ್ತ ಕಣ್ಣು ದಿಪ್ಪುನ ಅಡಿಪು ತಡಿಪು ಸಾಧ್ಯತೆ ಉಪ್ಪುನ ಜಾಗಿಲೆಡೆ ಹೆಚ್ಚಿಗೆ ಗ್ಯಾಂಗ್ ಮೆನ್ ದಿಪ್ಪುನ ಗಸ್ತು ಕಾರ್ಯಾಚರಣೆ ತುರ್ತು ಗುಮನ ಕೊರ್ಪುನ ವ್ಯವಸ್ಥೆ ARME ಬೊಕ ART ತಯಾರಾದುಪ್ಪುನ ಬೊಕ್ಕ ಹವಾಮಾನ ಇಲಾಖೆದ ಒಟ್ಟಿಗೆ ಸಮನ್ವಯ ಸಾಧಿಸಾದ ದಿನನಿತ್ಯದ ಹವಾಮಾನ ವರದಿದೆ ತೊಂದು ದುಂಬತ್ತ ಜಾಗೃತಿ ಕ್ರಮ ಕೈಕದೆತ್ತುನುಂಡು. ಈ ನಡುಟು ಜನಕ್ಲನ ರಕ್ಷಣೆ ಗುಮನುಡುದಿ ಒಂದು ರೈಲ್ವೆಗೆ ಜೂನ್ 15 ಅಕ್ಟೋಬರ್ 20 ಮುಟ ಮುಂಗಾರು ಏಲ್ಯಪಟ್ಟಿ ಜಾರಿಡುಪ್ಪುಂಡು. ಈ ಪೊರ್ತುಡು ವಿಭಾಗ ಮಟ್ಟುಡು ರೈಲಿನ ರಭಸ ನಿಯಂತ್ರಣ ಮಲ್ಪುಂಡು. ಅಂಚಾದ ಪ್ರಯಾಣಿಕರ ಪ್ರಯಾಣ ಸುರು ಮಲ್ಪನೆರ್ದುಂಬು ರೈಲು ಬರ್ಪುನ ಪೋಪುನ ಪೊರ್ತು ಪಿಂದನುಡು. ಹೆಲ್ಪ್ಲೈನ್ ನಂಬರ್ 139 ಅತ್ತಂಡ ಆ್ಯಪ್ಡು ಮಾಹಿತಿ ಪಡೆಯಲಿ ಬಾರಿ ಸಜ್ಜೆ ಅಪ್ನೇತ ಒಟ್ಟಿಗೆ ರಕ್ಷಣೆ ಬೊಕ ಸರಿಯಾಯಿನ ಪ್ರಯಾಣದ ಅನುಭವ ಕೊರ್ಪುನವು ನಿಗಮದ ಇಂಕ್ಲಿನ ಉದ್ದೇಶ ಅಂದು ಕೊಂಕಣ ರೈಲ್ವೆ ತೆರಿಪಾದಂಡು. ಸೂರಜ್ ಸಾಗರ್ ಕುಂಪಳ ದುಂಬಾಲ್ತೆಡು ಆಸರೆ ಬಳಗ ಕುಂಪಳದ ನಿಲೆಟ್ ವರವು ಕಲ್ಪನ ಬಡವಿರ ಜೋಕ್ಲಿಗೆ ಧರ್ಮಗು ಬೂಕುಪಟ್ಟುನ ಕಾರ್ಯಕ್ರಮ ಕುಂಪಲದ ಬಾಲಕೃಷ್ಣ ಮಂದಿರುಡು ನಡೆದಂಡು. ಸೂರಜ್ ಸಾಗರ್ ಕುಂಪಳ ದುಂಬಾಲ್ತೆಡು ಆಸರೆ ಬಳಗ ಕುಂಪಲದ ನಿಲೆಟ್ ಬರವು ಕಲ್ಪನ ಬಡವಿರ ಜೋಕ್ಲಿಗೆ ಧರ್ಮಗು ಬೂಕುಪಟ್ಟುನ ಕಾರ್ಯಕ್ರಮ ಕುಂಪಳದ ಬಾಲಕೃಷ್ಣ ಮಂದಿರುಡು ಅಟಣೆ ಮಲ್ತದಿತ್ತೆರ. ಬ್ಯಾಂಕಾಕ್ದ ಯುವ ಉದ್ಯಮಿ ಬಿಪಿನ್ ರೈ, ಸುಧೀರ್ ನಾಯ್ಕ್ ದುಬೈ, ತುಡರ್ ಸಂಸ್ಥೆದ ತಾಪಕರು ಕೀರ್ತನ್ ಪೂಜಾರಿ, ವಿಘ್ನೇಶ್ವರ ಟ್ರಾನ್ಸ್ಪೋರ್ಟ್ ಚಿತ್ರದುರ್ಗದ ಪ್ರವೀಣ್ ಸುವರ್ಣ, ಬಗಂಬಿಲ, ಈಶ್ವರಿ ಬಿಲ್ಡರ್ಸ್ ಯಜಮಾನಿರ ನಿಶಾನ್ ಪೂಜಾರಿ ಸಾಯ ಸಾಕಾರಡು ಜೋಕ್ಲಿಗೆ ಬುಕ್ಲಿನ್ ಪಟ್ಟಿಯರ. ಊರುದ ಶಾಲೆದ ಮುಖ್ಯೋಪಾಧ್ಯಾಯರು ಚಂದ್ರಕಲಾ ಇಸ್ಮೇರೆಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸತೀಶ್ ಕುಂಪಳ ಮಲ್ಲಬಿನರಾದಿತ್ಯರ. ಇಂಡಿಗೋ ಬೊಕ ಜೆಟ್ ಏರ್ವೇಸ್ದ ದುಂಬುದ ಏರ್ಪೋರ್ಟ್ ಮ್ಯಾನೇಜರ್ ಅರ್ಚನಾ ಸಜಿತ್, ಯಥಾರ್ಥ ಸೋಷಿಯಲ್ ತಾಪಕರ ಈಶ್ವರ ಪ್ರಸಾದ ಶೆಟ್ಟಿ ಈ ಪೊರ್ತುಡಿತ್ತರ. ನಾನು ವಿಶೇಷವಾದ ಸಾಗರ ಮಲ್ಪನ ಕೆಲಸ ಐನು ಏರೆಗ್ಲ ಈ ಕುಂಪಲ ಈ ಪರಿಸರ ಏರೆಗ್ಲ ಮಲ್ಪರೆ ಸಾಧ್ಯ ಇಜ್ಜಿ ಸಾಗರ್ಗೋಸ್ಕರ 2 ತರ ತಗ್ಗಾದುಪ್ಪ ಅಂದ ಮೂಲು ಸಾಗರ್ ನನೋರಿಯಾಗೋಸ್ಕರ ಮಸ್ತ್ ತಿಕಟ್ಟು ಪೋದು ತರೆ ತಗ್ಗಾದು ಎಂಗೆ ಸಾಕಾರ ಕೊರ್ಲೆ ಎಂದಕ್ಕೆ ಯಾನು ಸಾಧಾರಣ ಒಂದು 10-35 ವರ್ಷಕ್ಕೆ ದುಂಬು ನಮ್ಮ ಮಾಧವ ಭಂಡಾರ್ಲು ಸಂಘದ RSS ದಾರ ಪಂದಿತ್ತೇರು ಯಾನು ತಿರ್ತು ಒಂಜಿ ಕ್ಲಬ್ದ
ಕಲೆಕ್ಷನ್ಗೆ ಪಾಯರ ಉಂಡು ಪಟ್ಟಿ ಮಲ್ಪವನ್ನ ಅವ್ರು ಬಂದಿತ್ತೇರು ಈ ನಟ್ಟುನಾಯ ಮಾರಾಯ ಪೋಡಿಯರ ಬಲ್ಲಿ ನಟ್ಟುನೆಗೆ ಯಾಪಲ್ಲ ಪೋಡಿ ಹಚ್ಚಿ ನಿಕ್ಕೋಸ್ಕರ ನಟ್ಟುನೆ ಅತ್ತ ಬೊಕ್ಕೋರಿಗೋಸ್ಕರ ಏತ್ತು ನಟ್ಟುನಾಯ ಅಂಡಲ್ಲ ದಾಲ ತೊಂದರೆ ಇಜ್ಜಿನ್ ಆ ಕೆಲಸಲೇನು ಹೆಚ್ಚಿನ ಅಂಶ ಸಾಗರ ನಟ್ಟುನಾಯ ಲೆಕ್ಕನೆ ಇಡೀ ಊರಿಗೋಸ್ಕರ ನಟ್ಟುನಾಯ ಕೆಲಸಲೇನು ಸಾಗರ ಮಲ್ತೊಂದುಲ್ಲೇರು ಇನಿ ಯಾನ ಪ್ರಕಾಶರಿಗೆ ಈಶ್ವರ ಸಾಲ್ ಪಾಡ್ಪಾಯಿನ ಐಕೆ ಆರ್ಲೊಂಜಿ ಟೈಪ್ ಅಂಚೆನೆ ಆಂಡ ಅರ್ನ ನಿವೃತ್ತಿ ಆಯ್ಬಕ್ಕ ಒಂಜಿ ಕ್ಷಣ ವೇಸ್ಟ್ ಮಲ್ಪಂದೆ ಸಾಗರ್ನೊಟ್ಟಿಗೆ ಅರ್ನ ಜೀವನದ ಪೂರ್ತಿ ಸಮಯನ ಕಳೆಯೊಂದುಲ್ಲೇರು ಅಂಗವೈಕಲ್ಯ ಪನ್ಪುನ ಅವು ಮಲ್ಲ ಸಂಗತಿ ಅತ್ತು ಯಾನು ಮಾತರ್ನ ಒಟ್ಟಿಗೆಲ್ಲ ಬದುಕೋಲಿ ಪನ್ಪುನೇನು ಪ್ರಕಾಶರು ಬಾರಿ ಪೊರ್ಲುಡು ತೋಜಾದು ಕೊಡ್ತೇರು ಅಂಚನೆ ಸಾಗರ್ನ ಇಲ್ಲದ ಅಮ್ಮೊಲ್ಲೇರು ಪ್ರೇಮಕ್ಕ ಅಕ್ಲ ಇಲ್ಲದಕ್ಲೆಲ್ಲ ಒಂಜಿ ಆತ ಶ್ಲಾಘನೆ ಮಲ್ಪೋಡು ಆ ಇಲ್ಲದಕ್ಲು ಕೊರ್ನಂಚಿನ ಸಂಸ್ಕಾರ ಅರ್ಚನಕ್ಕ ಈ ಥರ ಸಾಗರ್ನ ಬುಲೆಪಾದನು ಇನಿ ಪ್ರಾಯದಕ್ಲೇನು ಕೊನೋದು ಹಾಸ್ಟೆಲ್ಡ್ ಪಾಡ್ನ ತಪ್ಪೆ ನೇಟ್ ಪಾಡ್ನ ವೃದ್ಧಾಶ್ರಮದ ಪಾಡ್ನ ತಪ್ಪೆ ಆಂಡ ಪಾಡ್ನ ಏನು ತೂಪುನ ಮನಸ್ಸೆಲ್ಲ ಕೆಲವರೆಗೆ ಉಪ್ಪೋಡು ಆ ಮನಸ್ಸು ಸಾಗರಗೊಂಡು ಹಿಂದೂ ಜನಜಾಗೃತಿ ಸಮಿತಿದ ನಿಲೆಟ್ ಕರ್ನಾಟಕದ ರಾಷ್ಟ್ರಭಕ್ತ ಬೊಕ ಧರ್ಮನಿಷ್ಠ ನ್ಯಾಯವಾದಿಲೆನ ಸಂಘಟನೆ ಮಲ್ತದ ಅಕ್ಲೆಡ ಧರ್ಮ ತಾಪನೆ ಬೊಕ ಹಿಂದೂ ರಾಷ್ಟ್ರದ ಸಂಕಲ್ಪ ಜಾಗೃತಿ ಮಲ್ಪರೆ ಕುಡ್ಲ ಬೋಡೂರ್ದ ಪ್ರಭು ನಿವಾಸ ಸಭಾಗೃಹಟು ವಿಶೇಷ ಶಿಬಿರ ಅಟ್ಟಣೆ ಮಲ್ತದಿತ್ತೆರ ಹಿಂದೂ ಜನಜಾಗೃತಿ ಸಮಿತಿದ ನಿಲೆಟ್ ಕರ್ನಾಟಕದ ರಾಷ್ಟ್ರಭಕ್ತ ಬೊಕ ಧರ್ಮನಿಷ್ಠ ನ್ಯಾಯವಾದಿಲೆನ ಸಂಘಟನೆ ಮಲ್ತದ ಅಕ್ಲೆಡ ಧರ್ಮತಾಪನೆ ಬೊಕ ಹಿಂದೂ ರಾಷ್ಟ್ರದ ಸಂಕಲ್ಪ ಜಾಗೃತಿ ಮಲ್ಪರೆ ಕುಡ್ಲ ಬೋಳೂರದ ಪ್ರಭು ನಿವಾಸ ಸಭಾಗೃಹಟು ವಿಶೇಷ ಶಿಬಿರ ಅಟ್ಟಣೆ ಮಲ್ತದಿತ್ತೆರ ಹಿಂದೂ ಜನ ಜಾಗೃತಿ ಸಮಿತಿದ ಗುರುಪ್ರಸಾದ ಗೌಡ ಪಾತ್ರದ ಸನಾತನ ಹಿಂದೂ ಧರ್ಮ ಲೋಕೋಗು ವಸುದೈವ ಕುಟುಂಬಕಂ ಬೊಕ ಸರ್ವೇ ಜನ ಸುಖಿನೋ ಭವಂತು ಪನ್ಪನ ಲೋಕಶಾಂತಿದ ದಿವ್ಯ ಚಿಂತನೆ ಕೊಡ್ತುಂಡು ಅಂಡ ಈಕಿರೋದಾದ ಇಸ್ಲಾಮಿಕ್ ರಾಷ್ಟ್ರ ತಾಪನೆ ಮಲ್ಪನ ಮತಾಂಧ ಆಸೆದ ಒಟ್ಟಿಗೂ ಸರ್ತನ್ ಸೆ ಜುದಾ ಪನ್ಪನ ಘೋಷಣೆಗೆ ಏನೊಂದುಂಡು ಒಂಜಿ ಕಡೆಟ್ಟು ಹಿಂದೂ ರಾಷ್ಟ್ರದ ಕಲ್ಪನೆ ಉಂಡು ಬೊಕ್ಕೊಂಜಿ ಕಡೆಟ್ಟು ಹಿಂಸೆದ ಸಾಧಿಲಕ್ಕಾದ ತೋಜೊಂದು ಉಂಡೊಂದು ಪಂಡೆರ ಸಮಿತಿದ ಮಾಹಿತಿದಾರರು ಮೋಹನಗೌಡ ಪಾತ್ರಿಡ್ದು ಕರ್ನಾಟಕದ ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರ ಬಜಿ ಓಟುಗಾದ ಹಿಂದೂ ವಿರೋಧಿ ನೀತಿಡು ಪೋವೊಂದು ಹಿಂದೂ ಸಮಾಜದ ಮನಸ್ಸಲೇನ ದೊಂಕೊಂದು ಬೈದನಂದು ಪಂಡೆರ ಹಿಂದೂ ಜನ ಜಾಗೃತಿ ಸಮಿತಿದ ಕಾರ್ಯಕರ್ತರ ಪಾಕ ಜನ ಶಿಬಿರೊಡಿತ್ತೆರ ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡ ಸೊಲ್ಮೆಲು